ಕಾಪಿಕಾಡ್ ಉಮಾಪುರಿ ಶ್ರೀ ಉಮಾಮಹೇಶ್ವರಿ ದೇವಾಲಯಡು 48 ದಿನದ ಸಂಧ್ಯಾ ಭಜನ ಸಂಕೀರ್ತನೆಯನ್ನು ಅಟಣೆ ಮಲ್ದಿತದು ಸೋಮವಾರ 30 ದಿನಕ್ಕೂ ದುಂಬರಿಂಡು. ಸಂಧ್ಯಾ ಭಜನೆಯನ್ನು ಉದಿಪನ ಮಲ್ಪೆರೆ ಬತ್ತಿನ ಗಣ್ಯರು ಬಿನ್ನೆರೇನು ಕ್ಷೇತ್ರದ ವತ್ತೇರ್ದು ಶಾಲ್ ಪಾರ್ದು ಗೌರವಿಸಾಯರು. ಶ್ರೀ ಭಾಸ್ಕರ್ ದಂಪತಿ ಭಗವತಿ ಇಂಡಸ್ಟ್ರೀಸ್, ಶ್ರೀ ಚಂದ್ರಶೇಖರ್ ಪೂಜಾರಿ ಸತ್ಯದುರ್ಗಾ ಶಾಮಿಯಾನ, ಜಲಜಾಕ್ಷಿ ಜೆ ಅಡಪ ಬೊಕ್ಕ ಇಲ್ಲದಕ್ಲು ಕಾಪಿಕಾಡ್, ಶ್ರೀಮತಿ ತುಳಸಿ ಕೃಷ್ಣಪ್ಪ ದಂಪತಿ ಕಾಪಿಕಾಡ್, ಶ್ರೀಮತಿ ಶಾಲಿನಿ ಶಶಿಕರ್ ಶೆಟ್ಟಿ ದಂಪತಿ ಕುತ್ತಾರ್ ಗೋಪುರ ತುಡರ್ನ ಅರ್ಲಾಯರು.
ದೇವಾಲಯದ ಆಡಳಿತ ಮೊಕ್ತೇಸರರು ಸೇವಾ ಸಮಿತಿ ಪದಾಧಿಕಾರಿಗಳು ಮಹಿಳಾ ಸಮಿತಿ ಪ್ರಮುಖರು ಈ ಪೊರ್ತೋಟುಗೆ ಎತ್ತೇರು ಅವರದು ಬೊಕ್ಕ ಉಳ್ಳಾಲ ವಲಯ ಶ್ರೀ ರಾಮಕ್ಷತ್ರಿಯ ಭಜನಾ ಮಂಡಳಿದ ಸದಸ್ಯರಿರ್ದು ಭಜನಾ ಸಂಕೀರ್ತನೆ ನಡೆತನು.
ಕರುಣಾ